ಆಗಸ್ಟ್ 8ರಂದು ಸಾನ್ನಿಧ್ಯ ಅರ್ಜುನ್ ಶೆಟ್ಟಿ ಶಾಲೆ ಗಣ್ಯರ ಸಮ್ಮುಖದಲ್ಲಿ ಉದ್ಘಾಟನೆ. യൂണിറ്റി ഹോസ്പിറ്റൽ 4 പതിറ്റാണ്ടുകാലത്തെ വിശ്വസ്ത സേവന പാരമ്പര്യവുമായി അത്യാധുനിക സംവിധാനങ്ങളുമായി യൂണിറ്റി ഹോസ്പിറ്റൽ മംഗലാപുരം. ഫോൺ 0824243155. യൂണിറ്റി ഹോസ്പിറ്റൽ. എക്സ്പെക്ട് ലൈഫ്. ವಿಶೇಷ ಸಾಮರ್ಥ್ಯದ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಮತ್ತು ತರಬೇತಿ ನೀಡುವ ಉದ್ದೇಶದಿಂದ ನಿರ್ಮಿಸಲಾದ ಸಾನ್ನಿಧ್ಯ ಅರ್ಜುನ್ ಶೆಟ್ಟಿ ಶಾಲೆಯ ಉದ್ಘಾಟನಾ ಸಮಾರಂಭವು ಆಗಸ್ಟ್ 8ರಂದು ಶನಿವಾರ ಬೆಳಗ್ಗೆ 9:20ಕ್ಕೆ ಶಕ್ತಿನಗರದ ಸಾನ್ನಿಧ್ಯ ಶಾಲೆಯಲ್ಲಿ ನಡೆಯಲಿದೆ. ಶ್ರೀ ಕ್ಷೇತ್ರ ಸುತ್ತೂರು ಮಠದ ಪರಮಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕ ಕೇಂದ್ರ ಮಹಾಸ್ವಾಮೀಜಿ ಆಶೀರ್ವಚನ ನೀಡಲಿದ್ದು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಯುಟಿ ಖಾದರ್ ಫರೀದ್ ಉದ್ಘಾಟಿಸಲಿದ್ದಾರೆ. ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದು, ಶಾಸಕ ವೇದವ್ಯಾಸ್ ಕಾಮತ್ ಹಾಗೂ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ವಿನಾಯಕ್ ನರವಡೆ ಕರ್ಬಾರಿ IAS ಗೌರವ ಅತಿಥಿಗಳಾಗಿ ಉಪಸ್ಥಿತರಿರುವರು. ಈ ಕುರಿತು ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಸಾನ್ನಿಧ್ಯ ಅರ್ಜುನ್ ಶೆಟ್ಟಿ ಫೌಂಡೇಶನ್ನ ದಾನಿ ಸುಧೀರ್ ಶೆಟ್ಟಿ, ದಿವಂಗತ ಪುತ್ರ ಅರ್ಜುನ್ S ಶೆಟ್ಟಿ ಅವರ ಸಮಾಜ ಸೇವೆಯ ಕನಸನ್ನ ಸಾಕಾರಗೊಳಿಸುವ ಉದ್ದೇಶದಿಂದ ಈ ಶಾಲೆ ನಿರ್ಮಿಸಲಾಗಿದೆ ಎಂದು ತಿಳಿಸಿದರು. ಸಾನ್ನಿಧ್ಯ ಸಂಸ್ಥೆಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ವಿಶೇಷ ಮಕ್ಕಳ ಮೇಲಿನ ವಸಂತ್ ಕುಮಾರ್ ಶೆಟ್ಟಿ ಹಾಗೂ ಸಿಬ್ಬಂದಿಯ ಪ್ರೀತಿ, ಕಾಳಜಿ ಮತ್ತು ಸಮರ್ಪಣಾ ಮನೋಭಾವ ತಮ್ಮ ಕುಟುಂಬವನ್ನ ಸ್ಪರ್ಶಿಸಿತ್ತು. ಆದುದರಿಂದಲೇ ಆಟಿಸಂ ಹಾಗೂ ವಿಶೇಷ ಸಾಮರ್ಥ್ಯದ ಮಕ್ಕಳಿಗಾಗಿ ಉತ್ತಮ ಸೌಲಭ್ಯಗಳಿರುವ ಶಾಲೆಯನ್ನು ನಿರ್ಮಿಸಲು ಮುಂದಾದೆವು ಎಂದು ಅವರು ತಿಳಿಸಿದರು. ವಸಂತನವರು ಈ ಶಾಲೆಗೆ ನಾವು ಬಂದು ನೋಡಿದಾಗ ಈ ವಿಶೇಷ ಮಕ್ಕಳನ್ನು ಅವರು ನೋಡುವಂಥ ಒಂದು ಆ ಕ್ರಮ, ಪ್ರೀತಿ, ಅವರ ಮೇಲೆ ಇರುವಂಥ ವಾತ್ಸಲ್ಯವನ್ನು ಕಂಡು ನನ್ನ ಮತ್ತು ನನ್ನ ಪತ್ನಿಯವರ ಹೃದಯಕ್ಕೆ ಭಾಳ ಅದು ಸ್ಪರ್ಶಿಸಿತು. ನಾವು ಬಂದು ನಮ್ಮಷ್ಟಕ್ಕೆ ನಾವು ಮನೆಯಲ್ಲಿ ನಮ್ಮ ಮಗನ ಉದ್ದೇಶದಲ್ಲಿ ಶಾಲೆ ಮಾಡಬೇಕಂತೂ ನಮಗೆ ಆ ಉದ್ದೇಶ ಇತ್ತು. ಅದನ್ನು ನಮ್ಮ ಧರ್ಮಪತಿಯವರು, ನನ್ನ ಮಗಳು, ನಮ್ಮ ಹಳೆಯವರನ್ನು ಮಾತಾಡಿ ಇದು ಒಂದು ಒಳ್ಳೆಯ ವಿಷಯ. ಹಾಗಾಗಿ ನಾವು ವಸಂತ ಅಣ್ಣನವ್ರ ಕೇಳಿದ ನಮ್ಮಿಂದ ಏನಾದರೂ ಸಣ್ಣ ಸಹಾಯ ಆಗಬೇಕಾದ್ರೆ ನಾವು ಮಾಡುತ್ತೇವೆ ಅಂತೇಳಿ ಹಾಗೆ ಅವರ ಒಂದು ಪ್ರಸ್ತಾವ ಇಟ್ಟು ಈ ಶಾಲೆಗೆ ಒಂದು ಆಟಿಸಮ್ ಮಕ್ಕಳಿಗೆ ಒಂದು ಶಾಲೆ ಮಾಡಬೇಕಂತ ನಮ್ಮ ಭಾಳ ಒಂದು ಆಸೆ ಉಂಟು. ಅವರ ಆಶೆಯನ್ನು ನಾವು ಅದು ಸಹ ಒಂದು ಈ ವಿಶೇಷ ಮಕ್ಕಳಿಗೆ ನಾವು ಒಂದು ಶಾಲೆ ಮಾಡುವುದು ಬಹಳ ಒಂದು ಮುಖ್ಯ. ಯಾಕೆಂದರೆ ಸಾನ್ನಿಧ್ಯದ ಆಡಳಿತ ಅಧಿಕಾರಿ ವಸಂತ್ ಕುಮಾರ್ ಶೆಟ್ಟಿ ಮಾತನಾಡಿ, ಸುಧೀರ್ ಶೆಟ್ಟಿ ಕುಟುಂಬದ ಸಹಕಾರದಿಂದ ನಿರ್ಮಾಣಗೊಂಡ ಈ ನೂತನ ಕಟ್ಟಡವು ವಿಶೇಷ ಸಾಮರ್ಥ್ಯದ ಮಕ್ಕಳಿಗೆ ಅತ್ಯಾಧುನಿಕ ಸೌಲಭ್ಯಗಳನ್ನು ಒದಗಿಸಲಿದ್ದು, ಉದ್ಘಾಟನಾ ಸಮಾರಂಭದಲ್ಲಿ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ಇವತ್ತೊಂದು ಮಕ್ಕಳಿಗೆ ವ್ಯವಸ್ಥಿತವಾದಂಥ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಹೊಂದಿರತಕ್ಕಂಥ ಒಂದು ಸಂಸ್ಥೆ ಆಗಿದೆ. ಎಲ್ಲ ವ್ಯವಸ್ಥೆ. ಇದರ ಉದ್ಘಾಟನೆ ನಾಡ್ದು 8ನೇ ತಾರೀಕು ಬೆಳಿಗ್ಗೆ 9:20ಕ್ಕೆ ಸರಿಯಾಗಿ ನಡೆಯಲಿಕ್ಕಿದೆ. ಆ 9 ಎಲ್ಲ ಸಾರ್ವಜನಿಕರು ಎಲ್ಲರೂ ಬರಬೇಕು. ಮುಖ್ಯವಾಗಿ ವಿಶೇಷ ಮಕ್ಕಳ ಹೆತ್ತವರೆಲ್ಲ ಬರಬೇಕು.